ಹಿರಿಯರಿಗೆಲ್ಲರಿಗೂ ನಮಸ್ಕರಿಸ್ತಾ, ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿದಂತಹ ಎಲ್ಲರಿಗೂ ನಮಸ್ಕರಿಸ್ತಾ, ಪ್ರಾತ್ಯಕ್ಷಿಕೆ ಅಂತ ಹೇಳಿದರೆ ನೃತ್ಯ ಪ್ರಕಾರದ ಸಾಧ್ಯತೆಗಳನ್ನು ನಿಮ್ಮ ಮುಂದೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಕ್ಷಗಾನದ ಆಯಕಟ್ಟು ನಡೆದು ಬಂದಂತಹ ರೀತಿ ಈಗಾಗಲೇ ನಮ್ಮಲ್ಲಿದ್ದಂತಹ ಪಂಡಿತರೆಲ್ಲರೂ ಹೇಳಿದರು. ಅದು ಹೇಗೆ ಬೆಳೆದು ಬಂತು, ಯಾವ ಪ್ರಕಾರದಲ್ಲಿ ಬೆಳೆದು ಬಂತು ಅಂತ. ಈ ಯಕ್ಷಗಾನದ ನೃತ್ಯ ಪ್ರಕಾರಕ್ಕೆ ಮುಂದೆ ನಿಮ್ಮ ಗುರುಗಳೆಲ್ಲ ಹೇಳ್ಬೋದು ಆ ವಿಷಯವನ್ನು. ನೃತ್ಯ ಪ್ರಕಾರ ಸಾಮಾನ್ಯವಾಗಿ ಈ ತಾಳಗಳ ಆಯಾಮದಲ್ಲಿ ಕಟ್ಟಿ ಹೋಗ್ತದೆ. ಯಕ್ಷಗಾನ ಕಟ್ಟಬೇಕು ಅಂತಿದ್ದರೆ ಕುಣಿತಕ್ಕೆ ತಾಳದ ಅಗತ್ಯ ಇದೆ. ಭಾಗವತನಿಗೆ ರಾಗ ತಾಳ ಲಯದ ಜ್ಞಾನ, ಮದ್ದಳೆಯವರಿಗೆ ಲಯ ತಾಳದ ಜ್ಞಾನ, ಕುಣಿತದವನಿಗೆ ತಾಳದ ಲಯದ ಮಾತುಗಾರಿಕೆಯ ವೇಷಭೂಷಣದ ಬಣ್ಣಗಾರಿಕೆಯ ಜ್ಞಾನ ಬೇಕು, ಅರ್ಥಗಾರಿಕೆಯ ಜ್ಞಾನ ಬೇಕು. ಇವೆಲ್ಲವನ್ನು ಹೊಂದಿದವನು ಮುಮ್ಮೇಳ ಕಲಾವಿದನಾಗ್ತಾನೆ. ಅದಕ್ಕೆ ಮೊದಲ ಹೆಜ್ಜೆ ಈ ನಾಟ್ಯದಿಂದಲೇ ಪ್ರಾರಂಭ, ಅಂದರೆ ನೃತ್ಯ ಕುಣಿತದಿಂದ ಪ್ರಾರಂಭಿಸ್ತಾರೆ ಈ ಯಕ್ಷಗಾನ ತರಗತಿಯನ್ನು. ನಾವೀಗ ತಾಳದ ಪ್ರತಿಯೊಂದು ತಾಳ, ಯಕ್ಷಗಾನದಲ್ಲಿ ಏಕತಾಳ, ಜಂಪೆ ತಾಳ, ತ್ರಿವುಡೆ ತಾಳ, ರೂಪಕ ತಾಳ, ಅಷ್ಟತಾಳ, ಆದಿತಾಳ, ಕೋರೆ ತಾಳ, ಇನ್ನು ಈಗ ಪಳೆಯುಳಿಕೆಯ ಅಂಚಿನಲ್ಲಿರುವಂತಹ ಚೌತಾಳ ಆಗಿರ್ಬೋದು, ಧ್ರುವತಾಳ ಆಗಿರ್ಬೋದು, ಇವೆಲ್ಲ ಯಕ್ಷಗಾನದ ತಾಳ ಪ್ರಕಾರಗಳು. ಅದರ ಸಾಧ್ಯತೆಗಳನ್ನು ಪದ್ಯದಲ್ಲಿ ಹೇಗೆ ಬರ್ತದೆ, ಅದಕ್ಕೆ ಕಾಲಿನ ಹೆಜ್ಜೆಗಾರಿಕೆ ಹೇಗೆ ಸಾಧ್ಯ ಆದರೆ ಅಭಿನಯ ಮತ್ತು ಭಾವ, ಮುಖಭಾವ ಇದನ್ನು ಪ್ರಯತ್ನಿಸ್ತೇವೆ. ಇಲ್ಲ ನಿಮ್ಮನ್ನೇ ಕುಣಿಸುವಂತಹ ಸಮಯದಲ್ಲಿ ಕುಣಿತವನ್ನಷ್ಟೇ ನೋಡಿ ಅದನ್ನು ಪ್ರಯತ್ನ ಪಡ್ತೇವೆ. ಸೊ ಈ ಪ್ರಾತ್ಯಕ್ಷಿಕೆ ಈಗ ತಾಳದ ಒಂದು ಛಾಯೆ ಮತ್ತು ಯಕ್ಷಗಾನದ ಒಳ ಮತ್ತು ಹೊರ ಹೋಗುವಂತಹ ಬರುವಂತಹ ಪ್ರವೇಶ ಅಥವಾ ನಿರ್ಗಮನ ಇತ್ಯಾದಿಗಳನ್ನು ತಿಳಿಸುವ ಒಂದು ಸಣ್ಣ ಪ್ರಾತ್ಯಕ್ಷಿಕೆ. ಆಯಿತಾ? ಯಕ್ಷಗಾನ ನೋಡ್ಲಿಕ್ಕೆ ಹೋದರೂ ಅಲ್ಲಿಯೂ ಅಷ್ಟೇ ಸ್ತುತಿ ಪದ್ಯದೊಂದಿಗೆ ಯಕ್ಷಗಾನ ಪ್ರಾರಂಭ ಆಗೋದು. ಈ ಪ್ರಾತ್ಯಕ್ಷಿಕೆಯನ್ನು ಸ್ತುತಿ ಪದ್ಯದೊಂದಿಗೆ ಪ್ರಾರಂಭಿಸುವ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನ ಬಗೆ ಗಣಪಗೆ ಚೆಲುವತಿ ಜಗವಂದಿತ ನಿಗಾರತಿ ಎತ್ತಿರೆ, ಆರತಿ ಎತ್ತಿರೆ, ಗಜಮುಖನ ಬಗೆ ಗಣಪಗೆ ಒಳ್ಳೆದಾದವನು ತೆಂಗಿನಕಾಯಿ ಕಡಲೆಯೋ, ಎಳ್ಳುಳ್ತೋಳೆಗೆ ಕಪ್ಪು ಮೆಲುವಾಗಿ, ಬೆಳ್ಳಿಯ ಹುರಿಗೆ ಗಳ ಕಟ್ಟಿ ಕುಣಿಯುವ, ಡೊಳ್ಳಿನ ಗಣಪಗೆ ಆರತಿ ಎತ್ತಿರೆ, ಆರತಿ ಎತ್ತಿರೆ, ಗಜಮುಖದ ಬಗೆ ಗಣಪಗೆ ಕರದುಳು ಬರದು ಭಾಷಾ ಕುಶಧರಗೆ ಹರುಷವಿ ಭಕ್ತರ ಪೊರೆವಗೆ
ಉರಗ ಭೂಷಣದ ಕುಮಾರ ಗಜವದನನ ಶರಣ ಕಮಲಗಾರತಿ ಗೆದ್ದಿದೆ ಆರತಿ ಬೆಳಗಿದೆ ಗಜಮುಖದ ಬಗೆ ಗಣಪಗೆ ಈ ಸ್ತುತಿ ಪದ್ಯ ತ್ವರಿತ ತ್ರಿವುಡೆಯಿಂದ ಪ್ರಾರಂಭವಾಗಿ ಅಷ್ಟದಲ್ಲಿ ಮುಕ್ತಾಯ ಆಗುತ್ತದೆ, ತ್ವರಿತ ಅಷ್ಟದಲ್ಲಿ. ಈಗ ಮುಂದೆ ಒಂದು ಪ್ರವೇಶವನ್ನು ಮಾಡಿ, ಪ್ರವೇಶ ಅಂತ ಹೇಳಿದರೆ ವೇಷ ರಂಗಸ್ಥಳಕ್ಕೆ ಬರುವಂತಹ ಒಂದು ನಡೆ, ಆ ಪ್ರವೇಶವನ್ನು ಮಾಡಿ ಅನಂತರ ನಾವು ಜಂಪೆ ತಾಳದ ಒಂದು ಪೀಠಿಕೆ ಪದ್ಯವನ್ನು ಕುಣಿತೇವೆ. ಅದರ ಬೆನ್ನಿಗೆ ಜಂಪೆ ತಾಳದ ಏರು ಪದ್ಯ, ಅಂದರೆ ತ್ವರಿತ ಜಂಪೆಯ ನಡೆಯಲ್ಲಿರುವಂತಹ ಜಂಪೆ ತಾಳದ ಏರು ಪದ್ಯವನ್ನು ಅದರ ಬೆನ್ನಿಗೆ ಕುಣಿತವೆ. ಯಕ್ಷಗಾನದಲ್ಲಿ ನಿರ್ದೇಶಕರು ಅಂತ ಹೇಳಿದರೆ ಭಾಗವತರು ಹೇಗೆ ತಗೊಂಡು ಹೋಗ್ತಾರೆ ಆ ರೀತಿ ಪ್ರಸಂಗ ಹೋಗುತ್ತವೆ. ಇಲ್ಲಿಯೂ ಅಷ್ಟೇ, ನಿರ್ದೇಶಕರು ಭಾಗವತರು, ಅವರು ಹೇಗೆ ಈಗ ಹೇಳ್ತಾರೆ ಅದರ ಪ್ರಕಾರ ನಾವು ಮುಂದೆ ತಗೊಂಡು ಹೋಗುತ್ತಾರೆ. ಭಕ್ತಿಯೊಳಂಬಿಗ ಸುತ ವಿಘ್ನರಾಜನ ಬಿರಿದು ಸಂಸುದಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾತನ ವಾಣಿಯರ ಪದಾಂಬುಜಕ್ಕೆ ಬೊಡಬಡುದ ವರ್ಣಿಸಿದಿ ಕಥಾಮೃತವ
ಈ ಒಂದು ಪದ್ಯದಲ್ಲಿ ಧರಣಿಪಾಲಕ ಕೇಳು ಸುರನಾಥ ನಾಕದೊಳು ಇದು ಹೇಳುವಾಗ ನಾವು ಅಭಿನಯ ಮಾಡಲಿಲ್ಲ. ಯಾಕೆ? ಈ ವಿಷಯವನ್ನು ಋಷಿಮುನಿಗಳು ಹೇಳ್ತಾ ಇರುವಂಥದ್ದು. ಅದನ್ನು ಕೇಳುವಾಗ ಪದ್ಯದ ಪ್ರಾರಂಭ ಧರಣಿಪಾಲಕ ಕೇಳುವಿಂದಲೇ ಪ್ರಾರಂಭ ಆದರೂ ಅಭಿನಯ ದೇವೇಂದ್ರನಾದವನು ಎಲ್ಲಿಂದ ಮಾಡಬೇಕು ಅನ್ನುವ ಪ್ರಶ್ನೆ ಉಂಟು. ಧರಣಿಪಾಲಕ ಕೇಳು ಸುರನಾಥ ನಾಕದೊಳು ಅಲ್ಲಿಯವರೆಗೆ ಅಭಿನಯ. ಏನು ಮಾಡಿದ ನಾಕದಲ್ಲಿ? ನೆರಹಿಸುತ್ತ ಸುಮನಸರ ನುಡಿದ ಮನದಿರವ. ಅವನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯ ಇತ್ತು, ಅದನ್ನು ಹೇಳಿದ. ಇದು ಜಂಪೆ ತಾಳದಲ್ಲಿ ಈಗ ಪ್ರಸ್ತಾಪ ಮಾಡಿದ್ದು. ಜಂಪೆ ತಾಳ ಒಟ್ಟು 10 ಮಾತ್ರೆಯ ಒಂದು ತಾಳ. ಮುಂದೆ ನಿಮಗೆ ಗುರುಗಳು ಹೇಳ್ತಾರೆ 5 ಗಾತ 10 ಮಾತ್ರೆಯ ಒಂದು ತಾಳ. ಅದರ ಕ್ರಮ ಒಂದು ಏಕತಾಳ ಒಂದು ರೂಪಕ ತಾಳದೊಟ್ಟಿಗೆ ಹೋಗ್ತದೆ. ಈಗ ಇದರದ್ದೇ ಒಂದು ಏರು ಪದ್ಯವನ್ನು ನೋಡುವ. ಏರು ಪದ್ಯ ಅಂತ ಹೇಳಿದರೆ ತ್ವರಿತಗತಿಯ ಜಂಪೆ. ಅದು 5 ಮಾತ್ರ ಕಾಲದಲ್ಲಿರ್ತದೆ. ಏರು ಅಂದರೆ ಸಿಟ್ಟು ಬಂದಾಗ ಒಬ್ಬ ಯಕ್ಷಗಾನ ಕಲಾವಿದ ವೇಷಧಾರಿ ಒಬ್ಬ ಸಿಟ್ಟು ಬಂದರೆ ಅವ ಹೇಗೆ ಕುಣಿತಾನೆ, ಹೇಗೆ ಪ್ರವೇಶಕ್ಕೆ ಒಂದು ನಡೆ ಅಂತ ಇತ್ತೋ, ನಿಧಾನ ಪದ್ಯಕ್ಕೆ ಹೇಗಿತ್ತೋ, ಸಿಟ್ಟು ಬಂದಾಗ ಒಂದು ನಡೆ ಇದೆ, ಅದನ್ನು ಏರು ಪದ ಅಂತ ಹೇಳ್ತೇವೆ. ಅದಕ್ಕೆ ಸುತ್ತು ಹೋಗುವ ಕ್ರಮ ಇದೆ, ಅದನ್ನೀಗ ನೋಡ್ತೀವಿ. ಇದು ಲಕ್ಷ್ಮಣನ ಪದ್ಯ. ಇಂದ್ರಜಿತು ಯಾಗಕ್ಕೆ ಕೂತಂತಹ ಸಂದರ್ಭದಲ್ಲಿ ಅವನನ್ನು ಎಬ್ಬಿಸುವಂತಹ ಪದ್ಯ. ಆದ್ದರಿಂದ ಲಕ್ಷ್ಮಣನ ಮುಖದಲ್ಲಿ ಅಷ್ಟು ಸಿಟ್ಟಿತ್ತು. ಹಾಗೆ ಎಲ್ಲ ಏರು ಪದ್ಯಕ್ಕೂ ಇಷ್ಟೇ ಸಿಟ್ಟಿರ್ತದ ಅಂತ ಕೇಳಿದರೆ ಇಲ್ಲ, ಎಲ್ಲ ಏರು ಪದ್ಯಕ್ಕೂ ಇದೇ ಸಿಟ್ಟಲ್ಲ. ಇದು ಲಕ್ಷ್ಮಣನ ಪೀಕ್ ಮೂಮೆಂಟ್, ಆದ್ದರಿಂದ ಆ ಸಿಟ್ಟು. ಇನ್ನು ವೇಷದ ಸಾತ್ವಿಕತೆ ಬರ್ತಾ ಬರ್ತಾ ವೇಷದ ಸಿಟ್ಟು ಕಡಿಮೆ ಆಗ್ತಾ ಹೋಗ್ತದೆ. ರಾಮನ ಸಿಟ್ಟು ಹೀಗಲ್ಲ, ಲಕ್ಷ್ಮಣನ ಸಿಟ್ಟು ಹೀಗೆ. ರಾಮನ ಸಿಟ್ಟು ಬೇರೆ ರೀತಿ, ಕೃಷ್ಣನ ಕಪಟದ ಸಿಟ್ಟು ಬೇರೆ. ಹೀಗೆ ಪಾತ್ರ ಚಿತ್ರಣಕ್ಕೆ ಬೇಕಾಗಿ ಆ ಸಿಟ್ಟನ್ನು ನಾವು ಬದಲಾಯಿಸಿಕೊಳ್ಬೇಕು. ಮುಂದೆ ಜಂಪೆ ಆಯಿತು, ಈಗ ತ್ರಿವುಡೆ ತಾಳದ ನಡೆಯನ್ನೊಮ್ಮೆ ನೋಡುವ.
ಭಾವಾಭಿನಯ ಮಾತ್ರ ಬದಲಾಗುತ್ತದೆ. ಅದು ಬಿಟ್ಟರೆ ಕುಣಿತದಲ್ಲಿ ಇದರಲ್ಲಿ ಒಂದು ರೂಪಕ, 2 ಏಕದ ಛಾಯೆ, ಇದರಿಂದ ಒಂದು ತ್ರಿವುಡೆ ಅಂತ ಆಗುತ್ತೆ. 14 ಮಾತ್ರ ಕಾಲ ತಾಳದ ಪ್ರಸ್ತುತಿಗೆ, ಒಂದು ಏಕತಾಳ, ಎರಡು ಏಕತಾಳ, ಒಂದು ರೂಪಕ ತಾಳದ ಛಾಯೆ ಈ ತ್ರಿವುಡೆ ತಾಳಕ್ಕಿದೆ. ಈಗ ಇದರದ್ದೇ ಒಂದು ಏರು ಪದ್ಯ ನೋಡು. ತಕ್ಕ ಮದ್ದ ನರವೇ ತೋರು ಪರಾಕ್ರಮವನು. ಯಾಕೆ ಹೇಳಿದರೆ ಇದೇ ಪದ್ಯವನ್ನು ಬೇರೆ ರಾಕ್ಷಸ ಸಿಟ್ಟಿನಲ್ಲಿ ಕುಣಿಯುವುದು ಅಂತ, ಅದಕ್ಕೆ ಸಿಟ್ಟಿನ ಆಯಾಮವನ್ನು ಇದಕ್ಕೆ ಕಲ್ಪಿಸ್ತಾರೆ. ಆಶ್ಚರ್ಯವನ್ನು ತೋರಿಸಬೇಕು ಅಂತಿದೆ. ಅರ್ಥಗಾರಿಕೆಯಲ್ಲಿ ಹೇಳ್ತಾರೆ, ಕುಣಿತದಲ್ಲಿ ಹೀಗೆ ಅದನ್ನು ಆಶ್ಚರ್ಯದಿಂದ ಪ್ರಸ್ತುತ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಆಯಾಮವನ್ನು ಕಲ್ಪಿಸಲಿಕ್ಕೆ ಅರ್ಥಧಾರಿಕೆ ಅಥವಾ ವೇಷಧಾರಿಕೆ ಒಂದು ಅವಕಾಶ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಇದು ತ್ರಿವುಡೆ, ತ್ವರಿತ ತ್ರಿವುಡೆ. ಮುಂದೆ ರೂಪಕ ತಾಳ. ರೂಪಕ ಅಂತ ಹೇಳಿದರೆ 6 ಬಿಸಿಬಿಟ್ಟು, ಅದಕ್ಕೆ 6 ಮಾತ್ರ ಒಂದು ತಾಳ. ಅದರ ಪ್ರಸ್ತುತಿ ಹೇಗೆ ಆಗ್ತದೆ? ದೂರದಿ ಬರುತ್ತೇಪ ನಾರದ ಮುನಿಪನ ಬರುತ್ತೇಪ ನಾರದ ಮುನಿಪನ ಸ್ವಾರಿಯಾನಿ ಜನಪ ದೂರದಿ ಉಳಿದುಕೊಂಡು ಕರೆತಂದು ಪೀಠವ ಏರಿಸಿ ಪೂಜಿಸಿ ಭಕ್ತಿಯಲ್ಲಿ ಪೂಜಿಸಿ ಭಕ್ತಿಯಲ್ಲಿ ಸತ್ಕರಿಸುವುದು ಪತ್ರ. ಆದ್ದರಿಂದಲೇ ನಾನು ಇಲ್ಲಿ ಅವರಿಗೆ ಅರ್ಘ್ಯಪಾತ್ರಗಳನ್ನು ನಮಸ್ಕಾರ ಮಾಡಿ ಒಂದು ಆರತಿ ಎತ್ತಿ ಅವರನ್ನು ಅರ್ಚಿಸಿ, ಇದಾದ್ಮೇಲೆ ಮಾತ್ರ ಮುಂದೆ ಹೋಗ್ತದೆ. ಏನು ಪ್ರಶ್ನೆ, ಏನು ಬಂದದ್ದು, ಏನು ನಿಮ್ಮ ವಿಷಯ, ಹೀಗೆ ಪ್ರಸ್ತಾಪ. ಈಗ ಇದೇ ಒಂದು ಇದರಲ್ಲಿ 7 ಚಾರ, 7 ಹಟ್ಟಿಯಲ್ಲಿ ಹೇಗೆ ಬರ್ತದೆ?
ಅಷ್ಟತಾಳದ ಒಂದು ಪದ್ಯನಾಟ್ಯವನ್ನು ನೋಡುವ. ಎರಡು ತಾಳವನ್ನು ಹಾಕ್ತಾರೆ, ಐದು ತಾಳವನ್ನು ಆದರೆ ಮಾತ್ರ ಗತಿಗಳು. ಸಾರಿ ಕೊಂದರೆ ಮಾಪವಿಲ್ಲ ಆ ಕೊಂದರೆ ಪಾಪವಿಲ್ಲ ನಮ್ಮ ಧಾರಿಣಿ ಮನೆಗಳ ನಡತೆ ಇರಲ್ಲ ನಮ್ಮ ಧಾರಿಣಿ ಮನೆಗಳ ನಡತೆ ಇರಲ್ಲ ಇನ್ನಾದರೂ ಮನು ಕಳ್ಳು ಕೂಡಿಕೊಂಡು ಚೆನ್ನಾಗಿದ್ದರೆ ಮೋದದಳು ಚೆನ್ನಾಗಿದ್ದರೆ ಮೋದದಳು ಸಾರಿಕೊಂಡರೆ ಪಾಪವಿಲ್ಲ ನಮ್ಮ ದಾರಿಣಿ ಬದಿಗಳ ನಡತೆ ಇದಲ್ಲ ಈ ಅಷ್ಟತಾಳಕ್ಕಾಗುವಾಗ ಅದಕ್ಕೆ ಒಂದು ಕ್ರಮ ಉಂಟು. ಅಷ್ಟತಾಳದಿಂದ ಇನ್ನೊಂದು ತಾಳಕ್ಕೆ, ಎಲ್ಲ ತಾಳಕ್ಕೂ ಉಂಟು. ಅದು ಸಾಮಾನ್ಯ ನಡೆಯಲ್ಲಿರುವ ಪದ್ಯಗಳನ್ನು ತೆಗೆಯದೆಯೂ ಉಳಿಯುವ ಅವಕಾಶ ಭಾಗವತರಿಗಿರ್ತದೆ. ಅಷ್ಟತಾಳದಲ್ಲಿ ದುಃಖ ಪದ್ಯ ತೆಗೆಯುವುದಿಲ್ಲ. ಅದನ್ನು ಹೊರತಾಗಿ ಅಷ್ಟತಾಳದ ಸಾಮಾನ್ಯ ಎಲ್ಲ ಪದ್ಯಗಳು ಉಡಾಫೆಗೆ ಹೋಗುತ್ತದೆ. ಉಡಾಫೆ ಅಂತ ಹೇಳಿದರೆ ತ್ವರಿತ ಏಕತಾಳದಲ್ಲಿ 8 ಮಾತ್ರೆಗಳು, ಅದಕ್ಕೆ ಸಿದ್ಧ 3 ತಾಳಗಳಲ್ಲಿ ಬಾರಿಸ್ತೇವೆ, 4 ಘಾತಗಳನ್ನು ತಗೊಳ್ತೇವೆ. ಆ ರೀತಿಯ ಒಂದು ಛಾಯೆ ಇರುವಂತಹ ತಾಳ. ಅದರ ತ್ವರಿತಗತಿ ಅದು ಏಕತಾಳ ಅಂತಾದರೆ ಇದ್ರ 2ರಷ್ಟು ಸ್ಪೀಡಿನಲ್ಲಿ ಆ ತಾಳದ ನಡೆ ಇರ್ತದೆ. ಈಗ ನೀವು ಕುಣಿಯುವಾಗ ನೋಡಿರ್ಬೋದು ಅದನ್ನು. ಇದು ಏಕತಾಳದ ತ್ವರಿತಗತಿ, ಈ ನಡೆಯಲ್ಲಿ ಕುಣಿತೇವೆ ಅದನ್ನು. ಸೊ ಉಡಾಫೆಗೆ ಹೋಗುತ್ತದೆ. ಹಾಗೆ ಅಂತಲ್ಲ, ಇದು ಅಷ್ಟದಿಂದ ಉಡಾಫೆಗೆ ಹೋಗಿ ಮತ್ತೆ ಪುನಃ ಅಷ್ಟಕ್ಕೆ ಬರುವ ಪದ್ಯಗಳು ಉಂಟು, ಅದಲ್ಲ ಅಂತಲ್ಲ. ಆದರೆ ಸಾಮಾನ್ಯವಾಗಿ ಅಷ್ಟದಿಂದ ಉಡಾಫೆಗೆ ಹೋಗುತ್ತದೆ. ಉಡಾಫೆಯಲ್ಲಿ ಸಾಮಾನ್ಯ ಪದ್ಯಗಳನ್ನು ತೆಗೆಯುವುದಿಲ್ಲ, ಬಲು ಅಪರೂಪ ಉಡಾಫೆಯಲ್ಲಿ ಪದ್ಯವನ್ನು ತೆಗೆಯುವುದು. ಅಷ್ಟತಾಳದಲ್ಲೇ ತೆಗೆದು ಅದನ್ನು ತೆಗಿತಾರೆ. ಈಗ ನಾವು ಅದೇ ಅಷ್ಟತಾಳದ ತ್ವರಿತಗತಿ ಏರು ಅಷ್ಟ, ತ್ವರಿತ ಅಷ್ಟವನ್ನು ಏರು ಪದ್ಯದಲ್ಲಿ ನೋಡಿ.
ಬೆಂಕಿನಲ್ಲಿದ್ದು ತೈತಿತ್ತಾಗಿರುವುದು. ಬೆಂಕಿನಲ್ಲಿ ಇದನ್ನು 3 ಪ್ರಕಾರದಲ್ಲಿ ವಿಭಾಗಿಸಬಹುದು ಅಂತ ಯಕ್ಷಗಾನದ ಮೇಲ್ಭಾಗವನ್ನು ಪ್ರಪಂಚದಲ್ಲಿ ಹೇಳ್ತಾರೆ. ತಿತ್ತಿತ್ತೈಯಲ್ಲಿ ವಿಭಾಗಿಸಬಹುದು, ತೈತಿತ್ತಿಯಲ್ಲಿ ವಿಭಾಗಿಸಬಹುದು, ತಿತ್ತೈತಿಯಲ್ಲಿ ವಿಭಾಗಿಸಬಹುದು. 3 ಪ್ರಕಾರದಲ್ಲಿ ವಿಭಾಗಿಸಬಹುದು. ಬಡಗಿನವರು ಅದನ್ನು ಒಪ್ಪುವುದಿಲ್ಲ. ತಿತ್ತಿತ್ತೈಯಲ್ಲಿ ಬಂದರೆ ಕೋರೆ ಅಂತ ಹೇಳ್ತಾರೆ. ಅದು ತಿತ್ತಿತ್ತೈಯಲ್ಲಿ ಬಂದರೆ ಕೋರೆ. ಯಾಕೆ ಅಂತ ಹೇಳಿದ್ರೆ ಬೇರೆ ತೈತಿತ್ತೈಯಲ್ಲಿ ತೆಗೆದ್ರೆ ಅದು ತ್ವರಿತ ರೂಢೇ ಆಗಿದೆ, ನಷ್ಟ ಆಗ್ತದೆ. ತಿತ್ತಿತ್ತೈಯಾಗಿ ಇರಬೇಕು ಅಂತ ಹೇಳಿದ್ರೆ ಕೋರೆ ತಿತ್ತಿತ್ತೈಯಲ್ಲಿ ಉಳಿಬೇಕು. ಆ ತಿತ್ತಿತ್ತೈಯ ಪದ್ಯವನ್ನು ದೇವಿ ಮಹಾತ್ಮನ ದೇವಿ ಪ್ರತ್ಯಕ್ಷವಾದ ಕಾಲದಲ್ಲಿ ಸ್ತುತಿ ಮಾಡುವ ಪದ್ಯವನ್ನು ಈಗ ಭಾಗವತ ಹೇಳ್ತಾರೆ. ಕುಣಿತಕ್ಕಿಂತ ಆ ಪದ್ಯದ ಭಾವದ ಚಂದವನಿಗೆ ಇದಕ್ಕೆ ಕುಣಿತ ಭಾರಿ ಸುಂದರ. 3 ತಾಳದ ಹೆಜ್ಜೆ. ಕಷ್ಟದಲ್ಲಿ ಬಿದ್ದರೆ ಬೀಳದಿದ್ದು ದೊಡ್ಡ ಸಮಸ್ಯೆ. ಆದರೆ ಇಲ್ಲಿ ಭಾವವೇ ಮುಖ್ಯ. ತಿತ್ತಿತ್ತೈಯ ಮತ್ತೆ ನೀವು ಸಾಮಾನ್ಯ ದುಃಖಕ್ಕೆ ಇಲ್ಲ ಭಕ್ತಿಗೋಸ್ಕರ ತೆಗಿತಾರ ತಾಳದಲ್ಲಿ ಪದ್ಯ. ಇದರಲ್ಲಿ ಭಾವ ಮುಖ್ಯ, ಕುಣಿತ. ದೇವಿ ಹೇ ಪಾವನ ಚರಿತೆ ತಾಯೇ ನಾವು ಮನೆಗೊಂಡೆವು ಕರುಣಿಸ ಭಯವಾ ತಾಯೇ ಅದರೊಳಗೆ ನಾವಿದ್ರೆ ನಮ್ಗೆ ಈ ಭಾವ ಕಾಡ್ತದೆ. ನಮಗೂ ಆವಾಗಲೇ ಈ ಭಾವ ಕಾಡ್ತದೆ. ಲೋಕದಲ್ಲಿ ಯಾರಿಂದಲೂ ಕೊಲ್ಲಿಕ್ಕೆ ಆಗುವುದಿಲ್ಲ ಅನ್ನೋ ಮಹಿಷಾಸುರ ಲೋಕದಲ್ಲಿ ಆತ್ಮನ್ನು ಕೊಡುವಾಗ ದೇವತೆಗಳವರು ತ್ರಿಮೂರ್ತಿಗಳು ಅವರ ಅಂತಃಸತ್ವವನ್ನು ಹೊರಗಾಗ್ತದೆ. ಎಂತ ಮಾಡಿದೆ ಏನಾದರೂ ಆಗ್ತದೆ ಅಂತ ಅಡ್ಡಾಡಿ ಈ ಅಂತಃಸತ್ವವನ್ನು ಹೊರಗಾಕಿದಾಗ ಇಡೀ ಜೀವನ ಚೈತನ್ಯ ಈಗ ನಮಗಿರುವ ಹುಮ್ಮಸ್ಸು ಅದೆಲ್ಲ ಸತ್ತು. ಇದು ಜೀವನದವರಿಗೆ ಸಾಮಾನ್ಯ. ಈಗ ನಾನು ನನಗೆ ಸಾಮಾನ್ಯ. ಆದರೆ ದೇವರಿಗೆ ಆಗುವುದು. ಆದರೆ ಮೈಸೂರು ಮಾತ್ರ ಆಗುತ್ತೆ ದೇವರಿಗೂ ಆಯಿತು. ಅವರ ಚೈತನ್ಯವೆಲ್ಲ ಹೋಯಿತು ಅಂತ ಅರಿತು. ಹಾಗಾದರೆ ಚೈತನ್ಯ ಹೋದವರಿಗೆ ದೇವರನ್ನು ನೋಡಿದ್ರೆ ಮತ್ತೆ ಆ ಚೈತನ್ಯ ಬಂತು ಅಂತ ಅವಳ ಸ್ವರೂಪ ಎಷ್ಟು ಅವರಿಗೆ ಉತ್ಸಾಹ ಕೊಟ್ಟಿದೆ, ಅವಳ ಮೇಲೆ ಎಷ್ಟು ನಂಬಿಕೆ ಬಂದಿದೆ. ಅಷ್ಟಕ್ಕೆ ಈ ಒಂದು ಪದ್ಯದ ಛಾಯೆ ಇನ್ನೂ ಅಷ್ಟೇ ಅಜರಾಮ. ಅದು ಪದ್ಯ ಕೇಳಿದ್ರೆ ಈಗ ನಮಗೆ ನಾವು ಧೈರ್ಯ ಬರ್ತದೆ. ಈಗ ಏಕತಾಳವನ್ನು ಕುಣಿತಾರೆ.
ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸುಗುಣ ವಿಶಾಲ ದಯಾ ಬಾಲಗಿರಿ ಜಯಳ ಬಾಲನಿ ಬಾಲಗಿರಿ ಜಯಳ ಬಾಲನಿ ಜಲಮಣಿ ಗಜವದನ ಸುಗುಣ ವಿಶಾಲ ದಯಾ ಅಂಬಾ ಸುತ ದೇವ